ಒಂದನೇ ಅಲೆ ಬಂದಾಗ ಎರಡನೇ ಅಲೆ ಬಂದಾಗ ಇವರು ಯಾವ ಕಾರ್ಯವನ್ನು ಮಾಡಲಿಲ್ಲ. ಟೀಕೆ ಮಾಡಬೇಕು, ಜನರನ್ನು ದಾರಿ ತಪ್ಪಿಸಿದ್ರು. ಲಸಿಕೆ ಮಾಡಿದಾಗ ಅದರಲ್ಲಿ ರಾಜಕಾರಣ ಕಾಂಗ್ರೆಸ್ ರಾಜಕಾರಣವನ್ನು ಮಾಡ್ತಾ ಇದೆ. ಜನರನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಇಂಥ ಎಚ್ಚರಿಕೆ ರಾಜ್ಯ ಕಾರ್ಯಕಾರಣ ಇತ್ತು. ತಕ್ಷಣ ನಾವು 800 300 ಇಳಿಸಿದೆವು. ಸರ್ಕಾರದಲ್ಲಿ ಈಗ ಬೇರೆಲ್ಲ ಚಟುವಟಿಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಇವತ್ತು ಮೇಘದಾಟದ ರಾಜಕಾರಣ ಮಾಡಲಿಕ್ಕೆ ಸ್ವಾಮಿ ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಮುಖ್ಯಮಂತ್ರಿಗಳಿದ್ರು, ಯಾಕೆ ಆಗ ನೀವು ಮೇಘದಾಟ ಬಗ್ಗೆ ಚರ್ಚೆ ಮಾಡಲಿಲ್ಲ? ಒಂದು ಚರ್ಚೆಗಳಾಗಲಿಲ್ಲ, ಒಂದೇ ಒಂದು ತಯಾರಿಕೆ ಮಾಡಲಿಲ್ಲ. ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬದ್ಧತೆ ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರ್ಕಾರ ಮಾಡಿಕೊಂಡಿದೆ. ಮೇಘದಾಟವನ್ನು ನಾವು ಮಾಡೇ ಮಾಡ್ತೀವಿ, ನಮ್ಮ ಕಾಲಘಟ್ಟದಲ್ಲಿ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ನವರ ಪಾದಯಾತ್ರೆ ಅವಶ್ಯಕತೆ ಇಲ್ಲ. ಈಗ ಗೊತ್ತಾಗಿದೆ ಬಿಜೆಪಿ ಸರ್ಕಾರ ಮಾಡುತ್ತೆ. ಅದಕ್ಕೆ ಈಗ ರಾಜಕೀಯ ಲಾಭಕ್ಕೋಸ್ಕರ ನಾಟಕ ಮಾಡಿಕೊಳ್ತಿದ್ದಾರೆ. 5 ವರ್ಷ ಇವರು ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಮಾಡಲಿಲ್ಲ? ಸಮ್ಮಿಶ್ರ ಸರ್ಕಾರ ಇರಲಿಲ್ಲ, ಯಾಕೆ ಮಾಡಲಿಲ್ಲ ಹೇಳಿದ್ರೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಮಾಡಿ ಕೊರೋನಾವನ್ನು ವಿಸ್ತಾರ ಮಾಡಲಿಕ್ಕೆ ಖಂಡಿತ ಕೊರೋನಾ ವಿಸ್ತಾರ ಆಗುತ್ತೆ. ಕಾಂಗ್ರೆಸ್